ಕೆರೆಗದ್ದೆ ಮನೆಯ ಹಾಗೂ ಕಂಬಳ ಅಭಿಮಾನಿ ಬಳಗ ಉಳ್ಳೂರು 11 ಇವರ ಆಶ್ರಯದಲ್ಲಿ ಸಾಂಪ್ರದಾಯಿಕ ಕಂಬಳೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು. ಉಡುಪಿಯಿಂದ ಭಟ್ಕಳದವರೆಗಿನ 54 ಜತೆ ಕೋಣಗಳು ಕಂಬಳೋತ್ಸವದಲ್ಲಿ ಪಾಲ್ಗೊಂಡಿದ್ದವು. ಕಂಬಳಕ್ಕೆ ಆಗಮಿಸಿದ ಎಲ್ಲಾ ಕೋಣಗಳ ಮಾಲೀಕರಿಗೆ ಶಂಕರ್ ಗಾಣಿಕ ಮತ್ತು ಸುಬ್ಬಯ್ಯ ಪೂಜಾರಿಯವರು ವೀಳ್ಯವನ್ನ ಕೊಟ್ಟು ಸ್ವಾಗತಿಸಿದ್ರು. ಉಳ್ಳೂರು 11 ಕೆರೆಗದ್ದೆ ಕಂಬಳವನ್ನ ಗೋಪಾಲ ಉಡುಪ ಅವರು ಉದ್ಘಾಟಿಸಿದ್ರು. ಕಂಬಳ ಮಹೋತ್ಸವಕ್ಕೆ ಉಳ್ಳೂರು 11 ಕಂಬಳದ ಗೌರವಾಧ್ಯಕ್ಷರು ಎಸ್ ಪ್ರಕಾಶ್ ಚಂದ್ರ ಶೆಟ್ಟಿ ಹಾಗೂ ಬೈಂದೂರು ಕಂಬಳ ಸಮಿತಿಯ ಅಧ್ಯಕ್ಷರು ವೆಂಕಟ್ ಪೂಜಾರಿ ಸಸೀತ್ಲು ಮತ್ತು ಶೇಖರ್ ಪೂಜಾರಿ ಗುಡಾಡಿ, ವೆಂಕಟರಮಣ ಗಾಣಿಕ ನಾವುಂದ, ಸುಲಿಯಣ್ಣ ಶೆಟ್ಟಿ ಮತ್ತು ಹಲವಾರು ಗಣ್ಯರು ಕಂಬಳದ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಸಮಯ ಸೂಚಕ ಹಾಗೂ ವೀಕ್ಷಕ ವಿವರಣೆಯನ್ನ ಶಶಿಧರ್ ಶೆಟ್ಟಿ ಮತ್ತು ಗಣೇಶ್ ಕೊಟ್ಟಾರಿಯವರು ನಿರ್ವಹಿಸಿದ್ರು. ದಿನೇಶ್ ಆಚಾರ್ ಅವರು ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ರವಿರಾಜ್, ವಿ4 ನ್ಯೂಸ್, ಬೈಂದೂರು.